ತಂಗುದಾಣವೆಂದು ಪ್ರಯಾಣಿಕರು ಕುಳಿತುಕೊಳ್ಳುವ ಮೊದಲು ಎಚ್ಚರ ವಹಿಸಬೇಕಾಗ್ತದೆ. ಇದು ತಂಗುದಾಣವಾದರೂ ಕೂಡ ಸ್ವಲ್ಪ ಆಯ ತಪ್ಪಿದ್ರೆ ಬೀಳುವುದು ಹೊಂಡಕ್ಕೆ. ನಿಮ್ಮ ಕೈಕಾಲು ಮುರಿಯುವುದಂತೂ ಗ್ಯಾರಂಟಿ. ಇದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನೂತನವಾಗಿ ನಿರ್ಮಾಣವಾದ ಪ್ರಯಾಣಿಕರ ತಂಗುದಾಣದ ಕತೆ ವ್ಯತೆ. ಬಿಸಿ ರೋಡ್ನಿಂದ ಸುಮಾರು 7 ಕಿಲೋಮೀಟರ್ನಷ್ಟು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರಮಿಸಿದಾಗ ಕಲ್ಲಡ್ಕ ಫ್ಲೈಓವರ್ ಮುಗಿದು ಮುಂದೆ ಹೋಗುವ ಮಾರ್ಗದ ಎಡಬದಿಯಲ್ಲಿ ಸಿಗುವುದೇ ಕುದುರೆಬೆಟ್ಟು ಪ್ರಯಾಣಿಕರ ತಂಗುದಾಣ. ಬಸ್ ತಂಗುದಾಣಕ್ಕೆ ಹತ್ತಲು ಮೆಟ್ಟಿಲುಗಳ ಅವಶ್ಯಕತೆ ಇದ್ರೆ ಕುಳಿತುಕೊಳ್ಳಲು ಸಾಹಸ ಪಡಬೇಕಾಗ್ತದೆ. ಕೆಳಗೆ ನೋಡಿದ್ರೆ ಪಾತಾಳ, ಎಡಬಲಗಳಲ್ಲಿ ಅಪಾಯಕಾರಿ ಜಾಗ, ಇದರ ಮೇಲೆ ಕುಳಿತರೆ ಜೀವಕ್ಕೆ ಆಪತ್ತು ಅಂತದೊಂದು ವಿಚಿತ್ರ ತಂಗುದಾಣ ಇಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿ ಶಾಲಾ ಮಕ್ಕಳು ಬಂದು ಕುಳಿತುಕೊಳ್ಳುವುದು ಅಪಾಯಕಾರಿ. ಅಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ಕಷ್ಟ. ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬಸ್ಸು ನಿಲ್ದಾಣ ರೂಪಿಸಬೇಕು ಎಂಬ ಒತ್ತಾಯವನ್ನ ಸಾರ್ವಜನಿಕರು ಮಾಡಿದ್ದಾರೆ. ಕಾಟಾಚಾರಕ್ಕಷ್ಟೇ ನಿಲ್ದಾಣ ಮಾಡಿ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡ್ತಾ ಇರುವುದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ.